ಆಕೆಯದ್ದು 12 ವರ್ಷಗಳ ಅಜ್ಞಾತವಾಸ. ಗಂಡ ಸಾವಿನ ಬಳಿಕ ಮಾನಸಿಕ ಸ್ಥಿಮಿತ ಕಳ್ಕೊಂಡ ಉತ್ತರ ಭಾರತದ ಮಹಿಳೆ ಬಂದು ಸೇರಿತು ದಕ್ಷಿಣದ ಕರಾವಳಿಗೆ. ಕಾಲ ಕಳೆದು ಎಲ್ಲ ಸರಿಯಾದಾಗ ಆಕೆಗೆ ತೊಡಕಾಗಿತ್ತು ಭಾಷೆ. ಆಕೆಯ ಅಲ್ಪ ಸ್ವಲ್ಪ ನೆನಪು. ಆದರೂ ಒಳ್ಳೆ ಕಾಲ ಕೂಡಿ ಬಂದು 12 ವರ್ಷಗಳ ನಂತರ ತಾಯಿ ಮಗ ಒಂದಾದದ್ದೇ ರೋಚಕ. ಮಗನನ್ನು ಮುದ್ದಾಡ್ತಾ ಇರುವ ತಾಯಿಯನ್ನ ಬಿಗಿದಪ್ಪಿದ ಮಗ. ಇಬ್ಬರ ಕಣ್ಣಲ್ಲೂ ಖುಷಿಯಿಂದ ಜಿನುಗ್ತಾ ಇರುವ ಕಣ್ಣ ಹನಿ. 12 ವರ್ಷಗಳ ನಂತರ ತಾಯಿ ಮಗ ಒಂದಾದಾಗ ಅದ್ಭುತ ಕ್ಷಣ. ಇಂತಹ ಅಪರೂಪದ ಕ್ಷಣಕ್ಕೆ ಸಾಕ್ಷಿ ಆಗಿತ್ತು ಉಡುಪಿಯ ಶಂಕರಪುರದ ವಿಶ್ವಾಸದ ಮನೆ. ಹೌದು, ದೃಶ್ಯದಲ್ಲಿ ಕಾಣ್ತಾ ಇರುವ ಈಕೆಯ ಹೆಸರು ಬೇಗಂ. ಉತ್ತರ ಭಾರತದ ಅಸ್ಸಾಂ ಮೂಲದ ಮಹಿಳೆ. 2007ರಲ್ಲಿ ಗಂಡನ ಸಾವಿನ ಬಳಿಕ ಬೇಗಂ ಮಾನಸಿಕವಾಗಿ ಕುಗ್ಗಿ ಹೋಗಿದ್ರು. 2008ರಲ್ಲಿ ಮನೆಯಿಂದ ಹೊರಬಂದ ಆಕೆ ಊರೂರು ಅಲೆದು 2009ರಲ್ಲಿ ಮಂಗಳೂರನ್ನ ಸೇರಿದ್ರು. ಮಂಗಳೂರಿನ ಬೀದಿಯಲ್ಲಿ ಅಲೆದಾಡ್ತಾ ಇದ್ದ ಈಕೆಯನ್ನ ಗಮನಿಸಿದವರೊಬ್ಬರು ಉಡುಪಿಯ ಶಂಕರಪುರದಲ್ಲಿ ಇರುವಂತಹ ವಿಶ್ವಾಸದ ಮನೆಯ ಸಂಸ್ಥಾಪಕ ಸುನಿಲ್ ಜಾನ್ ಡಿಸೋಜಾ ಅವರಿಗೆ ತಿಳಿಸಿದ್ರು. ಬಳಿಕ ಸುನಿಲ್ ಅವರು ಬೇಗಂ ಅವರನ್ನ ತನ್ನ ವಿಶ್ವಾಸದ ಮನೆಗೆ ಕರೆತಂದು ಔಷಧೋಪಚಾರ ಮಾಡಿದ ಬಳಿಕ ಗುಣಮುಖರಾದ್ರು. ಹೆಸರು ಬೇಗಂ. 5 ಮಕ್ಕಳಿದ್ದಲ್ಲಿಗೆ ಹೋಗ್ಬೇಕು ಅನ್ನೋದು ಬಿಟ್ರೆ ಬೇರೆ ಹೆಚ್ಚು ಮಾತನಾಡ್ತಾ ಇರಲಿಲ್ಲ. ಬಂಗಾಳಿ ಭಾಷೆ ಬಿಟ್ರೆ ಹಿಂದಿ ಬರ್ತಾ ಇರಲಿಲ್ಲ. ಎಲ್ಲಾ ವಿಧದಲ್ಲೂ ಮನೆಯವರ ಸಂಪರ್ಕಕ್ಕೆ ಪ್ರಯತ್ನ ಪಟ್ಟರು. ಆಕೆಯ ಮನೆಯವರನ್ನ ಸಂಪರ್ಕ ಮಾಡುವುದು ಮಾತ್ರ ಕಷ್ಟವಾಗಿತ್ತು. ಸಂವಹನಕ್ಕೆ ಭಾಷೆಯು ದೊಡ್ಡ ತೊಡಕಾಗಿತ್ತು. ಕೊನೆಗೂ ತಾಯಿ ಮಕ್ಕಳು ಒಂದಾಗುವುದು ದೇವರಿಗೆ ಪ್ರಿಯವಾಗಿತ್ತು ಏನೋ. ಇತ್ತೀಚೆಗೆ ಮಣಿಪಾಲ್ ಕೆಎಂಸಿ ವಿದ್ಯಾರ್ಥಿಗಳು ಆಶ್ರಮಕ್ಕೆ ಭೇಟಿಯನ್ನ ನೀಡಿದಾಗ ಆಕೆಯನ್ನು ಸಹ ಮಾತನಾಡಿಸಿ ಮಾಹಿತಿಯನ್ನ ಸಂಗ್ರಹಿಸಿ ವಿಳಾಸವನ್ನ ಪತ್ತೆ ಹಚ್ಚಿದ್ರು. ಅಪೂರ್ವ ಕ್ಷಣಕ್ಕೆ ವಿದ್ಯಾರ್ಥಿಗಳು ಕೊಂಡಿಯಾದರು. ಬೇಗಂ ಅವರ 5 ಮಕ್ಕಳಲ್ಲಿ 2ನೇ ಮಗ ತಹಜುದ್ದೀನ್ ತಾಯಿಯನ್ನ ಮತ್ತೆ ಮನೆಗೆ ಕರೆದುಕೊಂಡು ಹೋಗಲು ಉಡುಪಿಗೆ ಬಂದಿದ್ದ. ತಾಯಿ ನಮ್ಮನ್ನ ಬಿಟ್ಟು ಹೋಗುವಾಗ ನನಗೆ 12 ವರ್ಷ ಆಗಿತ್ತು. ಅಂದಿನಿಂದ ತಾಯಿಯನ್ನ ಸಾಕಷ್ಟು ಹುಡುಕಾಟ ನಡೆಸಿದ್ವು. ಆದರೂ ಸಾಧ್ಯವಾಗಿರಲಿಲ್ಲ. ಕೊನೆಗೂ ವಿಶ್ವಾಸದ ಮನೆ ತಾಯಿಯನ್ನ ನೀಡಿದೆ ಅಂತ ಕಣ್ಣೀರು ಹಾಕಿದ. गाँव के लोग बोला तो अभी नहीं मिलेगा, लेकिन 15-16 दिन बंगालोर में विश्वसदा मेंटल में एक फोटो भेजा। फिर हम चलाया, 4 दिन लग गया आने के बाद। कल आया था, आज चला गया। कल कितना खुश हो गए? ಒಟ್ನಲ್ಲಿ ತಾಯಿಯ ಇಳಿವಯಸ್ಸಿನಲ್ಲಿ ಆದರೂ ಮಕ್ಕಳಿಗೆ ತಾಯಿಯ ಸೇವೆ ಮಾಡುವ ಭಾಗ್ಯ ಸಿಕ್ಕಿದೆ. ತಾಯಿಗೆ ಮಕ್ಕಳ ಪ್ರೀತಿ ದಕ್ಕಿದೆ. ಮಕ್ಕಳಿಗೆ ತಾಯಿಯ ಪ್ರೀತಿ ದಕ್ಕಿದೆ. ವಿಶ್ವಾಸದ ಮನೆಗೂ ತಾಯಿ ಮಕ್ಕಳನ್ನು ಒಂದಾಗಿಸಿದ ಸಂತೃಪ್ತಿ ಇದೆ. ಪ್ರಮೋದ್ ಸುವರ್ಣ ಕಟ್ಪಾಡಿ, ನಮ್ಮ ಕುಡ್ಲ ನ್ಯೂಸ್ 24/7 ಉಡುಪಿ.